ಎಲ್ಲಾ ಪಾತ್ರಗಳನ್ನು ಮಾಡಿದ್ಯಾ. ರಾವಣನ ಒಂದು ಪಾತ್ರವನ್ನು ಮಾಡೋದು ಯೂನಿವರ್ಸಲ್ ಆಗಿದೆ. ರವಿ ಮಾಮ ಇತ್ತೀಚೆಗೆ ಹೇಳಿದ್ರು ರಾವಣನ ಕುರಿತಾದ 2 ಸಿನಿಮಾಗಳು ಈಗಾಗಲೇ ಬಂದಿವೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡಿ ಬಾಸ್ ಮತ್ತು ರವಿ ಮಾಮನ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ರವಿ ಮಾಮ ನಮ್ಮ ಡಿ ಬಾಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಒಂದಿಷ್ಟು ಮಂದಿ ನ್ಯಾಷನಲ್ ಸ್ಟಾರ್ ಆಗೋದಕ್ಕೆ ಯಾವೆಲ್ಲ ಕ್ವಾಲಿಟಿ ಇದೆ, ಯಾವ ರೀತಿ ಅವರು ಯುಟಿಲೈಸ್ ಮಾಡಬೇಕು ಅನ್ನೋದನ್ನ ರವಿ ಮಾಮ ಇತ್ತೀಚೆಗೆ ಹೇಳಿದ್ರು. ಇದರಲ್ಲಿ ನಮ್ಮ ಡಿ ಬಾಸ್ ಬಗ್ಗೆಯೂ ಒಂದಿಷ್ಟು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಈ ಪೈಕಿ ಡಿ ಬಾಸ್ ಈಗಾಗಲೇ ಒಂದಿಷ್ಟು ಪೌರಾಣಿಕ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಿರೋದು ನಿಮಗೆ ಗೊತ್ತೇ ಇದೆ. ಹೀಗಿರಬೇಕಾದ್ರೆ ರವಿ ಮಾಮ ಕೂಡ ಡಿ ಬಾಸ್ ಅನ್ನ ಪೌರಾಣಿಕ ಚಿತ್ರಗಳಲ್ಲಿ ನೋಡುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಪೌರಾಣಿಕ ಹಾಗೆ ಐತಿಹಾಸಿಕ ಪಾತ್ರಗಳನ್ನು ಮಾಡಬಲ್ಲ ಏಕೈಕ ನಟ ಅಂತ ಹೇಳಿದ್ರೆ ಅದು ಡಿ ಬಾಸ್ ಅಂತೆ. ದರ್ಶನ್ ಅವರು ನ್ಯಾಷನಲ್ ಸ್ಟಾರ್ ಆಗಬೇಕಾದ್ರೆ ಇಂತಹದ್ದೇ ಪೌರಾಣಿಕ ಪಾತ್ರಗಳನ್ನ ಮಾಡಬೇಕು. ದರ್ಶನ್ ಅವರನ್ನ ದುರ್ಯೋಧನ ಸೆಟ್ಟಲ್ಲಿ ನೋಡಬೇಕಾದ್ರೆ ಆಜಾನುಬಾಹು ಆ ವ್ಯಕ್ತಿತ್ವವನ್ನು ನೋಡಬೇಕಾದ್ರೇ ಪ್ರತಿಯೊಬ್ಬರಿಗೂ ದಿಗ್ಭ್ರಮೆಯಾಗುತ್ತೆ. ಅಂತಹ ಪಾತ್ರದಲ್ಲಿ ಡಿ ಬಾಸ್ ದುರ್ಯೋಧನನಾಗಿ ಕಾಣಿಸಿಕೊಂಡಿದ್ದಾರೆ. ಈ ಪೋಷಾಕಿನಲ್ಲಿ ಡಿ ಬಾಸ್ ಅನ್ನು ನೋಡಿದಂಥ ರವಿಮಾಮನಿಗೆ ಈ ವಿಚಾರ ಅವತ್ತೇ ಗೊತ್ತಾಗಿತ್ತಂತೆ. ಅಷ್ಟೇ ಅಲ್ಲದೆ ರವಿಮಾಮನಿಗೆ ಡಿ ಬಾಸ್ ಅನ್ನ ಅದೊಂದು ಪಾತ್ರದಲ್ಲಿ ನೋಡ್ಬೇಕನ್ನೋ ಬಯಕೆ ಇದೆ. ಅದು ಬೇರೆ ಯಾವುದೂ ಅಲ್ಲ, ರಾವಣ. ಈ ವಿಚಾರವನ್ನ ಸ್ವತಃ ರವಿಮಾಮನೇ ಡಿ ಬಾಸ್ ಬಳಿ ಹೇಳ್ಕೊಂಡಿದ್ದಾರಂತೆ. ಎಲ್ಲ ಪಾತ್ರಗಳನ್ನು ಮಾಡಿದ್ಯಾ, ರಾವಣನ ಒಂದು ಪಾತ್ರವನ್ನು ಮಾಡೋದು ಯೂನಿವರ್ಸಲ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ನಿನಗೆ ತುಂಬಾನೇ ಸೂಟ್ ಆಗುತ್ತೆ ಅಂತ ಹೇಳಿ ರವಿಮಾಮ ಡಿ ಬಾಸ್ ಬಳಿಯೇ ಹೇಳಿದ್ದಾರಂತೆ. ಈ ವಿಚಾರವನ್ನ ಸ್ವತಃ ರವಿಮಾಮ ಅವರೇ ಹೇಳ್ಕೊಂಡಿದ್ದಾರೆ. ನಿಜವಾಗ್ಲೂ ಡಿ ಬಾಸ್ನ ಆಜಾನುಬಾಹು ಪ್ರಸ್ತುತ ಯಾವ ನಟರಿಗೂ ಇಲ್ಲ. ಈ ಕಾಲದಲ್ಲಿ ಒಂದು ಪೌರಾಣಿಕ ಸಿನಿಮಾ ಆಗಿರ್ಬೋದು ಅಥವಾ ಐತಿಹಾಸಿಕ ಸಿನಿಮಾಗಳಾಗಿರ್ಬೋದು, ಅದು ಡಿ ಬಾಸ್ಗೆ ಹೋಲಿಕೆಯಾಗುವಷ್ಟು ಬೇರೆ ಯಾವ ನಟರಿಗೆ ಹೋಲಿಕೆಯಾಗುವುದಿಲ್ಲ. ಹೀಗಾಗಿ ರವಿಮಾಮ ಹೇಳಿದ್ದು 100ಕ್ಕೆ 100 ಸತ್ಯ. ಇನ್ನು ಈ ರಾವಣನ ಪಾತ್ರದ ಬಗ್ಗೆ ನಾವು ಹೇಳೋದಾದ್ರೆ, ಇದರ ಹಿಂದೆ ಕನ್ನಡದಲ್ಲಿ 2 ಸಿನಿಮಾಗಳು, ರಾವಣನ ಕುರಿತಾದ 2 ಸಿನಿಮಾಗಳು ಈಗಾಗಲೇ ಬಂದಿವೆ. 2006, 2007 ಕಾಲಘಟ್ಟದಲ್ಲಿ ದೇವರಾಜ್ ಅವರೇ ಪ್ರಚಂಡ ರಾವಣ ಅಂತ ಒಂದು ಸಿನಿಮಾವನ್ನ ಮಾಡಿದ್ರು. ಅದರ ಹಿಂದೆ ರಾವಣನ ಬಗ್ಗೆ ಒಂದಿಷ್ಟು ಸಿನಿಮಾಗಳು ಕೂಡ ಬಂದಿವೆ. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಆ ಕಥೆಯನ್ನ ಒಂದು ಬೇರೆ ಆಂಗಲ್ನಲ್ಲಾಗಿರ್ಬೋದು ಅಥವಾ ಅದೇ ಕಥೆಯನ್ನ ಇಟ್ಕೊಂಡು ಮಾಡಿದ್ರು ಆ ಸಿನಿಮಾ 100 ಕೋಟಿ ಕ್ಲಬ್ ಸೇರಿಸುವಂತಹ ತಾಕತ್ತು ಡಿ ಬಾಸ್ಗೆ ಇದೆ. ರವಿಮಾಮ ಹೇಳಿದಂತೆ ಡಿ ಬಾಸ್ ಮುಂದೆ ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರಗಳನ್ನು ಮಾಡಬೇಕು. ಇದು ಒಂದಿಷ್ಟು ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ದಾರಿದೀಪ. ರಾವಣ ಹೇಗಿದ್ದ, ಏನು ಮಾಡ್ದ ಅನ್ನೋದನ್ನ ನಾವು ಕಥೆಯಲ್ಲಿ ಹೇಳೋದಕ್ಕಿಂತ ಅದನ್ನ ಸಿನಿಮಾ ರೂಪದಲ್ಲಿ ತಂದ್ರೆ ಚಂದ. ಅದೆಷ್ಟೋ ಮಂದಿ ಕುರುಕ್ಷೇತ್ರ ಸಿನಿಮಾವನ್ನ ನೋಡಿ ದುರ್ಯೋಧನ ಹೀಗಿದ್ದ, ದುರ್ಯೋಧನ ಈ ತರ ಮಾಡ್ತಾ ಇದ್ದ ಅನ್ನೋದನ್ನ ತಿಳ್ಕೊಂಡ್ರು. ಅದೇನೇ ಇರಲಿ, ಆದಷ್ಟು ಬೇಗ ಡಿ ಬಾಸ್ ರವಿಮಾಮನ ಆಸೆ ಹಾಗೆ ಕನ್ನಡಿಗರ ಆಸೆಯನ್ನ ಈಡೇರಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಎಲ್ಲ ಪಾತ್ರಗಳನ್ನು ಮಾಡಿದ್ಯಾ, ರಾವಣನ ಒಂದು ಪಾತ್ರವನ್ನು ಮಾಡೋದು ಯೂನಿವರ್ಸಲ್ ಆಗಿದೆ. ರವಿ ಮಾಮ ಇತ್ತೀಚೆಗೆ ಹೇಳಿದ್ರು ರಾವಣನ ಕುರಿತಾದ 2 ಸಿನಿಮಾಗಳು ಈಗಾಗಲೇ ಬಂದಿವೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.